ಇಂದು ಪ್ರಕಟವಾದ ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಮಂಗಳೂರಿನ ಕೆನರಾ ವಿಕಾಸ ಪ್ರಿ ಯೂನಿವರ್ಸಿಟಿ ಕಾಲೇಜಿನ ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದುಕೊಳ್ಳುವ ಮೂಲಕ ಕಾಲೇಜಿಗೆ ಹೆಗ್ಗಳಿಕೆಯನ್ನು ತಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಲೇಜಿನ ಆಡಳಿತ ಮಂಡಳಿಯ ವತಿಯಿಂದ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಸಿಹಿ ತಿನ್ನಿಸಿ ಸಂಭ್ರಮಿಸಲಾಯಿತು. ವಿದ್ಯಾರ್ಥಿನಿ ಸ್ವಾತಿ ಎಸ್ ಪೈ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ 2ನೇ ರ್ಯಾಂಕ್ ಅನ್ನು ಪಡೆದುಕೊಳ್ಳುವ ಮೂಲಕ ಹೆಮ್ಮೆಯನ್ನು ತಂದಿದ್ದಾರೆ. ಇನ್ನು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಸ್ವಾತಿ, ಇಷ್ಟು ಅಂಕ ಬರುವ ನಿರೀಕ್ಷೆ ಇರಲಿಲ್ಲ, ನನಗೆ ತುಂಬಾ ಹೆಮ್ಮೆ ಆಗಿದೆ. ಕಾಲೇಜು ಮತ್ತು ಪೋಷಕರ ಸಹಕಾರದಿಂದ ಅತ್ಯುತ್ತಮ ಅಂಕ ದಾಖಲಿಸಲು ಸಾಧ್ಯವಾಗಿದೆ. ಸಿಎ ಮಾಡಬೇಕೆನ್ನುವಂತಹ ಆಸಕ್ತಿ ಇದೆ ಎಂದರು. ಪೋಷಕರು ಉಪಸ್ಥಿತರಿದ್ದು ಹರ್ಷವನ್ನು ವ್ಯಕ್ತಪಡಿಸಿದರು. ಮಂಗಳೂರಿನ ನಾಗರಾಜ ಮತ್ತು ನಯನ ದಂಪತಿಯ ಪುತ್ರಿ ವೈಭವಿ ನಾಗರಾಜ್ ನಾಯಕ್ ಪ್ರತಿಕ್ರಿಯೆ ನೀಡಿ, ನನಗೆ 5ನೇ ರ್ಯಾಂಕ್ ವಿಜ್ಞಾನ ವಿಭಾಗದಲ್ಲಿ ಬಂದಿದೆ. ಉತ್ತಮವಾಗಿ ಅಭ್ಯಾಸ ಮಾಡಿದ್ದರಿಂದ ಈ ಸಾಧನೆ ಮಾಡಲು ಸಾಧ್ಯವಾಗಿದೆ. ಪೋಷಕರು ಗುರುಗಳು ತುಂಬಾ ಸಹಕಾರವನ್ನು ನೀಡಿದರು ಎಂದರು. ಪೋಷಕರು ಈ ಸಂದರ್ಭ ಉಪಸ್ಥಿತರಿದ್ದರು. ಬಂಟ್ವಾಳದ ಎನ್ ವೆಂಕಟೇಶ್ ಮಲ್ಯ ಮತ್ತು ರಾಧಿಕಾ ದಂಪತಿಯ ಪುತ್ರ ಪ್ರತೀಕ್ ಮಲ್ಯ ಪ್ರತಿಕ್ರಿಯೆ ನೀಡಿ, ತುಂಬಾ ಖುಷಿ ಆಗಿದೆ. ನಾನು ವಾಣಿಜ್ಯ ವಿಭಾಗದಲ್ಲಿ 3ನೇ ರ್ಯಾಂಕ್ ಅನ್ನು ಪಡೆದಿದ್ದೇನೆ. ಗುರುಗಳಿಗೆ, ಪೋಷಕರಿಗೆ ತುಂಬಾ ಆಭಾರಿಯಾಗಿದ್ದೇನೆ. ಎಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸುತ್ತೇನೆ ಎಂದರು. ಕೆನರಾ ಪದವಿ ಪೂರ್ವ ಕಾಲೇಜಿನ ಡೀನ್ ಗೋಪಾಲ್ ಶೆಟ್ಟಿ ಮತ್ತು ಸಂಚಾಲಕ ಗೋಪಾಲಕೃಷ್ಣ ಶೆಣೈ ಪ್ರತಿಕ್ರಿಯೆ ನೀಡಿ, ವಿದ್ಯಾರ್ಥಿಗಳ ಶ್ರಮದಿಂದಾಗಿ ಇಂದು ಕಾಲೇಜಿಗೆ ರ್ಯಾಂಕ್ ಬಂದಿದ್ದು ಇದು ನಮಗೂ ಹೆಮ್ಮೆಯ ಸಂಗತಿಯಾಗಿದೆ. ಇದು ಶಾಲಾ ಶಿಕ್ಷಕರ ಸಮರ್ಪಣಾ ಮನೋಭಾವದ ಕೆಲಸದಿಂದ ಸಾಧ್ಯವಾಗಿದೆ ಎಂದು ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು. I'm Vaibhavi Nagaraj Nayak. I've secured the 5th rank in the science stream in the 2nd PU annual exams. I always kept confident with myself and studied hard. Hard work brings success always. My teachers taught me very well. I revised the concepts every day, whatever they taught in class. ಸುಮಾರು ವರ್ಷದಿಂದ ತುಂಬ ಓದ್ತಾ ಇದ್ಲು. ಅವಳ ಇಷ್ಟು ದಿನದ ಓದಿಗೆ ಸ್ವಲ್ಪ ಪ್ರತಿಫಲ ಸಿಕ್ಕಿದೆ. ಹೀಗೆ ಮುಂದೆ ಒಳ್ಳೆಯದಾಗಲಿ ಅಂತ ತಿಳ್ಕೊಳ್ತಾರೆ. ನನ್ನ ಹೆಸರು ಪ್ರತೀಕ್ ಮಲ್ಯ ಅಂತ. ನನಗೆ ತುಂಬ ಖುಷಿ ಆಗ್ತಾ ಉಂಟು. ಇವತ್ತು 3rd ರ್ಯಾಂಕ್ ಸ್ಕೋರ್ ಮಾಡಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿಯೇ ಸಿಕ್ಕಿದೆ ನನಗೆ ಮಾರ್ಕ್. ನನಗೆ ಸಹಕಾರ ಮಾಡಿದ ಎಲ್ಲ ನನ್ನ ಲೆಕ್ಚರ್ಸಿಗೆ ಹಾಗೂ ನನ್ನ ಪೇರೆಂಟ್ಸ್, ತುಂಬ ಜನ ಊರಿನವರು ನನಗೆ ತುಂಬ ಸಹಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಇವತ್ತು ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅವನು ರ್ಯಾಂಕ್ ತೆಗಿಬಹುದು ಅಂತ, ಯಾಕಂದರೆ ಅವನು SSLCಯಲ್ಲೂ 1st ರ್ಯಾಂಕ್ ಬಂದಿದ್ದಾನೆ. ಹಾಗೆ ಅವನು ಮಾಡ್ತಾನಂತ ನಮಗೆ ಧೈರ್ಯ ಇತ್ತು. ಅವನ ಎಫರ್ಟ್ ಹಾಕಿದ್ದಾನೆ. ಅದು ನಮಗೆ 2ನೇ ಸಲ ಅವನು ತುಂಬ ಪ್ರೌಡ್ ಫೀಲ್ ಮಾಡಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ನಮಗೆ ತುಂಬ ಸಂತೋಷ ಆಗ್ತಿದೆ. ಐ ಆಮ್ ವೆರಿ ಹ್ಯಾಪಿ. ಪೇರೆಂಟ್ಸ್ ಯಾವತ್ತೂ ಇದ್ದರು, ಅವರ ಸಪೋರ್ಟ್ ಇತ್ತು. ಕಾಲೇಜ್ ತುಂಬ ಹೆಲ್ಪ್ ಮಾಡಿತ್ತು ನಮಗೆ ಟು ಡೂ ವೆಲ್ ಇನ್ ಆರ್ ಎಕ್ಸಾಮ್ಸ್. ತುಂಬ ಪ್ರಿಪ್ರೇಟರೀಸ್ ಎಲ್ಲ ಮಾಡಿ ನಮ್ಮನ್ನು ಎವ್ರಿ ಟೈಮ್ ಬೆಟರ್ ಮಾರ್ಕ್ಸ್ ಅಚೀವ್ ಮಾಡಲಿಕ್ಕೆ ಅವರು ಸಪೋರ್ಟ್ ಮಾಡ್ತಾಯಿದ್ರು. ಕೆನರಾ ಪದವಿ ಪೂರ್ವ ಕಾಲೇಜಿಗೆ ಬಹಳ ಒಂದು ಖುಷಿ ಅಂತ ವಿಷಯ. ಯಾಕೆಂತ ಹೇಳಿದರೆ 2 ರ್ಯಾಂಕ್ಗಳು ನಮ್ಮ ಕಾಲೇಜಿಗೆ ಲಭಿಸಿದೆ. ವಾಣಿಜ್ಯ ವಿಭಾಗದಲ್ಲಿ 3ನೇ ಸ್ಥಾನ ಪ್ರತೀಕ್ ಮಲ್ಯ ಅವರಿಗೆ, ಅದೇ ಥರ ವಿಜ್ಞಾನ ವಿಭಾಗದಲ್ಲಿ 5ನೇ ಸ್ಥಾನ ವೈಭವಿ ನಾಗರಾಜ್ ನಾಯಕ್ ಅವರಿಗೆ ಲಭಿಸಿದೆ. ಅವರು ಮಾಡಿದಂಥ ಶ್ರಮ, ಅದರಿಂದ ಪ್ರತಿಫಲ ಅವರಿಗೆ ಲಭಿಸಿದೆ. ಅವರಿಗೆ ಕೆನರಾ ಪದವಿ ಪೂರ್ವ ಕಾಲೇಜು ಹಾಗೂ ಕೆನರಾ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ನೆಲೆಯಲ್ಲಿ ಹಾರ್ದಿಕ ಶುಭಾಶಯವನ್ನು ಅರ್ಪಿಸ್ತಾ ಇದ್ದೇನೆ. ಐ ಆಮ್ ವೆರಿ ಹ್ಯಾಪಿ ಟು ಸೇ ದ್ಯಾಟ್ ವಿ ಹ್ಯಾವ್ ರಿಸೀವ್ಡ್ 1 rank each in science and commerce. And it's a proud moment for us since Canara PU College is celebrating 50 years of its existence, and we are happy to say we have got above 95% results this year. And I must say this is only due to the dedication and hard work of our dean, principal and teachers who have put in all the hard work. Thank you.